நட்டமாடும் நடராஜன் சபேஷன் பொன்னம் பல தரசனை புகழ்ந்து பாடுவோம். கரி சனி ச ததிங்கினதும் தப மகம தத்திங்கினதும் கரி சனி ச ததிங்கினதும் தப மகம தத்திங்கினதும் தகஜம் கரிதா சகரி பமகரி சனி ச ததிங்கினதும் தப மகரி ததிங்கினதும் தகஜம் கரிதா சகரி பமகரி சனி ச ததிங்கினதும் தப மகரி ததிங்கினதும் கரிதா ನೆರೆದಿರ್ತಕ್ಕಂತಹ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನ ಬೇಡುತ್ತಾ ನಾಟ್ಯ ರಂಜಿನಿ ಕಲಾಲಯ ರಿಜಿಸ್ಟರ್ಡ್ ಮೊಟ್ಟೆದಡ್ಕ ಇದರ ವತಿಯಿಂದ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವದ ಗೆಜ್ಜೆ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ತಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಕೋರುತ್ತಿದ್ದೇವೆ. ನಾನು ನಿಮ್ಮ ಪ್ರೀತಿಯ ತೇಜಸ್ ನಾಯ್ಕ ಕೊಂಬೆಟ್ಟು. ಅಂಗೀಕರಂ ಭುವನಂ ಯಶ್ಯ ವಾಚೀಕಂ ಸರ್ವ ವಾಕ್ಮಯಂ ಅಹಾರ್ಯ ಚಂದ್ರ ತಾರಾದಿ ತ್ವಯಂ ಒಂದೇ ಸಾತ್ವಿಕಂ ಶಿವಂ. ಯಾರಿಗೆ ವಿಶ್ವವು ಅಂಗೀಕವೋ ವಾಗ್ರೂಪವಾದುದೆಲ್ಲ ವಾಚಿಕವೋ ಚಂದ್ರ ನಕ್ಷತ್ರಾದಿಗಳು ಆಹಾರ್ಯವೋ ಅಂತಹ ಸಾತ್ವಿಕ ಸ್ವರೂಪನಾದಂತಹ ಶಿವನಿಗೆ ನಟರಾಜನಿಗೆ ನಮಸ್ಕಾರವನ್ನ ಮಾಡುತ್ತಿದ್ದೇವೆ. ಬಂಧುಗಳೇ, ಇವತ್ತು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಗೆಜ್ಜೆ ಪೂಜಾ ನೃತ್ಯ ಕಾರ್ಯಕ್ರಮ. ಈ ಗೆಜ್ಜೆ ಪೂಜಾ ನೃತ್ಯ ಕಾರ್ಯಕ್ರಮವನ್ನ ಅಲರಿಪು ನೃತ್ಯ ಎಂದು ಕರೆಯುತ್ತಾರೆ. ಈ ಅಲರಿಪು ಎಂದರೇನು ಅಂತ ಹೇಳಿದ್ರೆ ಅರಳುವುದು ಎಂದು ಅರ್ಥ. ಇಂದು ದೇವತೆಗಳನ್ನು ಹಾಗೆ ಗುರು ಹಿರಿಯರನ್ನ ಪ್ರಾರ್ಥಿಸುವುದರ ಮೂಲಕ ಪ್ರಪ್ರಥಮವಾಗಿ ರಂಗಮಂಟಪವನ್ನು ಪೂಜಿಸಿ ಗುರು ಹಿರಿಯರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ವಿಶೇಷವಾಗಿ ಅರಳುವುದು ಅಂತ ಹೇಳುವ ಪದವನ್ನೇ ಸೂಚಿಸುವ ರೀತಿಯಲ್ಲಿ ಒಂದು ಮೊಗ್ಗು ಗಿಡದಲ್ಲಿ ಇದ್ರೆ ಅದರ ಅರಳುವಿಕೆಗಾಗಿ ನಾವು ಕಾಯ್ತಾ ಇರ್ತೇವೆ. ಅದೇ ರೀತಿ ಇಂದು ರಂಗಮಂಟಪವನ್ನ ಪ್ರವೇಶ ಮಾಡುವಂತಹ ಆ ನೃತ್ಯ ವಿದ್ಯಾರ್ಥಿಗಳು ಇಂದು ವೇದಿಕೆಯನ್ನು ಆಗಮಿಸಿ ಆ ಕಾರ್ಯಕ್ರಮ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯಲ್ಲಿ ವಿದುಷಿ ಪಾರ್ವತಿ ಪದ್ಯಾಣ ಇವರಿದ್ದಾರೆ. ಹಾಗೆ ನಟುವಾಂಗದಲ್ಲಿ ವಿದುಷಿ ಪ್ರಮೀಳಾ ಉದಯ್, ಮೃದಂಗಂನಲ್ಲಿ ಶ್ರೀಯುತ ಅತುಲ್, ಹಾಗೆ ಕೀಬೋರ್ಡ್ ನಲ್ಲಿ ಲಿಂಗಪ್ಪ ಗೌಡ ಇವರು ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಹಾಗೆ ಇಂದು ಈ ಗೆಜ್ಜೆ ಪೂಜಾ ನೃತ್ಯವನ್ನ ನರ್ತಿಸುತ್ತಿರುವಂತಹ ವಿದ್ಯಾರ್ಥಿಗಳು ಅಂಜಲಿ, ಪ್ರತೀಕ್ಷಾ, ಭುವಿ, ಹರ್ಷ ಹಾಗೂ ಜ್ಞಾನೇಶ್ವರಿ. ಈ ಪುಟ್ಟ ಪ್ರತಿಭೆಗಳಿಗೆ ಗೆಜ್ಜೆ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಯ ಆಶೀರ್ವಾದವನ್ನು ನೀಡಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ದೆ ತಾ ಕಿಟ ತಕ ತೇ ತ ತೇ ಕಿಟ ತಕ ತಾ ದೆ ತಾ ತೇ ತ ತೇ 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 ತಾ ದೆ ತಾಂ 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 ತೇ ತ ತೇ ತಾ ತ ತೇ ತಾ ದೆ ತಾಂ ತೇ ತ ತೇ ತಾ ದೆ ತಾಂ ತೇ ತ ತೇ ತಾ ದೆ ತಾಂ ತೇ ತ ತೇ ತಾ ದೆ ತಾ ಕಿಟ ತಕ ತೇ ತ ತೇ ಕಿಟ ತಕ ತಾ ದೆ ತಾ ಕಿಟ ತಕ ತೇ ತ ತೇ ಕಿಟ ತಕ ತಾ ದೆ ತಾ ತೇ ತ ತೇ 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 ತಾ ತ ತೇ ತಾ ದೆ ತಾಂ ತೇ 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 ತ ತೇ ತಾ. ದಿನ ನೃತ್ಯ ಪುಷ್ಪಾಂಜಲಿ. ಪುಷ್ಪಾಂಜಲಿ ಅಂತ ಹೇಳುವಾಗಲೇ ನಾವು ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡ್ತೇವೆ, ಪುಷ್ಪ ಎಂದರೆ ಏನು. ಹಾಗಿರುವಾಗ ಪುಷ್ಪವನ್ನ ಯಾರಿಗೆ ನಾವು ಅರ್ಪಿಸ್ತೇವೆ? ಅದನ್ನ ದೇವರಿಗೆ ನಾವು ಅರ್ಪಿಸ್ತೇವೆ. ಹಾಗಿರುವಾಗ ಮಕ್ಕಳು ಎಂದರೆ ಖಂಡಿತವಾಗಿಯೂ ದೇವರಿಗೆ ಸಮಾನ. ಹಾಗಾಗಿ ದೇವರಿಗೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಪುಷ್ಪಾಂಜಲಿ ನೃತ್ಯವನ್ನು ನಡೆಸಿಕೊಡಲಿದ್ದಾರೆ ನಾಟ್ಯ ರಂಜಿನಿ ಕಲಾಲಯದ ಪುಟಾಣಿ ಮಕ್ಕಳಾದಂತಹ ಮಾನ್ವೀಯಂ, ಪ್ರಣವಿ, ಮನ್ವಿ, ಪ್ರದ್ವಿತಾ, ತನಿಷ್ಕ, ಸಾಧ್ವಿ, ಆತ್ಮಿ, ತೋಷಿಕಾ, ವರ್ಷ, ಅನನ್ಯ, ಅಶ್ವಿಕೃಷ್ಣ ಹಾಗೂ ಕೃಷ್ಣಪ್ರಿಯ. ಈ ಮುದ್ದಾದ ಮಕ್ಕಳಿಗೆ ದೇವರಿಗೆ ಪುಷ್ಪಾಂಜಲಿಯನ್ನು ಮಾಡುವಂತಹ ಈ ಪುಣ್ಯ ನೃತ್ಯಕ್ಕೆ ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಡ್ತೇವೆ.
ಜುಣುತ ದೀತ ಸಕದಿ ಕುತ್ತದೀತ ದಣ ದಣ ದಣತ ಜುಣು 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 ಯತ ಕತ ತದಿ ಗಿಣ ತಾರಿ ತಜಂ ಕರಿ ತಾ ಗಜವದನ ಕರುಣಾ ಸದನ ಗಜವದನ ಕರುಣಾ ಸದನ ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣಾ ಸದನ ಶಂಕರ ಬಾಲ ಲಂಬೋದರ
ವಿನಾಶಕನಾದಂತಹ ಮಹಾಗಣಪತಿಯ ಸ್ತುತಿಗೆ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದೆ ನಟೇಶ ಕೌತ್ವಂ ಎಂಬ ನೃತ್ಯ ರೂಪಕವನ್ನು ತೋರಿಸಲಿದ್ದಾರೆ. ಇಂದು ಒಂದು ನೃತ್ಯಗಳ ಅಧಿದೇವತೆಯಾದಂತಹ ನಟರಾಜನನ್ನು ವರ್ಣಿಸುವ ನೃತ್ಯ ಆಗಿದೆ. ನಟರಾಜನು ಜಟೆಯಲ್ಲಿ ಗಂಗೆ, ಅರ್ಧ ಚಂದ್ರ, ನವಿಲು ಗರಿಗಳಿಂದ ಅಲಂಕೃತವಾಗಿದ್ದಾನೆ. ಹಾಗೆ ಮಂದಸ್ಮಿತ ವದನ, 3 ಕಣ್ಣುಗಳು ಶಿವನಿಗೆ ಇದೆ. 2 ಕಣ್ಣುಗಳು ಶಿವನ ಸೂರ್ಯ ಚಂದ್ರನನ್ನು ಪ್ರತಿಪಾದಿಸಿದರೆ 3ನೇ ಕಣ್ಣು ಅಗ್ನಿಯಿಂದ ಜ್ವಾಲಿಸುತ್ತದೆ. ಕತ್ತಿನಲ್ಲಿ ಸರ್ಪ, ಸೊಂಟದಲ್ಲಿ ಹುಲಿಯ ಚರ್ಮ, ಎಡಗೈಯಲ್ಲಿ ಬೆಂಕಿ, ಬಲಗೈಯಲ್ಲಿ ಡಮರನ್ನು ಬಾರಿಸುತ್ತಾ ನರ್ತಿಸುವ ನಟರಾಜನ ವರ್ಣನೆಯನ್ನ ಈ ನೃತ್ಯದಲ್ಲಿ ನಾಟ್ಯರಂಜಿನಿ ಕಲಾಲಯದ ವಿದ್ಯಾರ್ಥಿಗಳು ತೋರಿಸಲಿದ್ದಾರೆ. ಈ ನೃತ್ಯ ರೂಪಕವನ್ನು ನರ್ತಿಸುವವರು ಅಂಜಲಿ ಎಂ, ಪ್ರತೀಕ್ಷಾ ಹಾಗೂ ಭುವಿ. ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. शशिर विभूषण रूप
जगणं कीटतक जगणं जोणु जोणु कीटतै जग जय 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 शशिरविभूषण रूप भयङ्कर डमरुकहस्तव तृतीय दीक्षितनाद नटेश कौत्वं सगदगतां दिगिरिगिदै ककुदीकुत कीट त्वं कीट कीटतगता ಶಿಷ್ಯ ವೃಂದದವರಿಗೆ ದಾರಿಯನ್ನು ಇರಿತಿರುವುದು ಬಹಳ ಸಂತೋಷದ ವಿಷಯ. ಹಾಗೆ ಪದ್ಮನಾರಾಯಣ ಫೌಂಡೇಶನ್ ಎಂಬ ಹೆಸರಿನಲ್ಲಿ ಈ ಸಂಸ್ಥೆಯು ನಡೆಸಿಕೊಂಡು ಬರುತ್ತಾ ತಂದೆ, ತಾಯಿ, ಅತ್ತೆ ಮತ್ತು ಕುಟುಂಬಸ್ಥರು ಹಾಗೂ ದೇವರ ಹಾಗೂ ತಮ್ಮೆಲ್ಲ ಕಲಾಭಿಮಾನಿಗಳ ಆಶೀರ್ವಾದ ಮತ್ತು ಸಹಕಾರದಿಂದ ನಾಟ್ಯರಂಜಿನಿ ಕಲಾಲಯವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದೆ. ಹಾಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್, ಸೌತ್ ಝೋನ್ ಡ್ಯಾನ್ಸ್ ಅವಾರ್ಡ್, ನ್ಯಾಷನಲ್ ಲೆವೆಲ್ ಅವಾರ್ಡ್ ಹಾಗೆ ಬೇರೆ ಬೇರೆ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಂತಹ ಹೆಮ್ಮೆಯ ಸಂಸ್ಥೆ ನಾಟ್ಯರಂಜಿನಿ ಕಲಾಲಯ ಎಂದು ಹೇಳಲು ಇಚ್ಛೆ ಪಡ್ತೇವೆ. ಇದೀಗ ಭಾರತ ದೇಶ ಎಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ರಾಷ್ಟ್ರ. ಇಲ್ಲಿ ಬೇರೆ ಬೇರೆ ನೃತ್ಯ ಭಂಗಿಗಳು ಇದೆ. ಅದರಲ್ಲಿ ಕೂಚಿಪುಡಿ ಸಹ ಒಂದು. ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವೆಂದು ಪರಿಗಣಿಸಲ್ಪಡುವಂತಹ ಕೂಚಿಪುಡಿ ನೃತ್ಯ ಇದು ಈಗ ಶೃಂಗಾರ ರಸ ಅಭಿನಯದಲ್ಲಿ ನರ್ತಿಸಲಿದ್ದಾರೆ. ನರ್ತಿಸುವವರು ಅತುಲ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೇಳಿಕೊಳ್ತಾರೆ.
अच्युत केशव गोविंद श्री हरि माधव जनार्दन मुकुंद मुरहरि वेणु विलोल सुरपति सेवित श्याम सुंदर अच्युत केशव गोविंद श्री हरि माधव जनार्दन मुकुंद मुरहरि वेणु विलोल सुरपति सेवित श्याम सुंदर अच्युत केशव गोविंद श्री हरि माधव जनार्दन मुकुंद मुरहरि वेणु विलोल सुरपति सेवित श्याम सुंदर तरि तदण धण तजुंडु जुंडु तदिमि दिमि तकिट त ದಿ ತ ಕಿಡತಗತರಿ ತುಂ ತರ್ರಿ ತದಣ ಧಣ ತಜುಂಡು ಜುಂಡು ತದಿಮಿ ದಿಮಿ ತಕಿಟ ತ ದಿ ಕಿಡತಗತರಿ ತುಂ ತರ್ರಿ ತದಣ ಧಣ ತಜುಂಡು ಜುಂಡು ತದಿಮಿ ದಿಮಿ ತಕಿಟ ತ ಕಿಡತಗತರಿ ತುಂ ತರ್ರಿ ತದಣ ಧಣ ತಜುಂಡು ಜುಂಡು ತದಿಮಿ ದಿಮಿ ತಕಿಟ ಕಿಡತಗತರಿ ತುಂ ತರ್ರಿ ತದಣ ದಂಡ ತಜುಂಡು ಜುಂಡು ತದಿಮಿ ದಿಮಿ ತಕಿಟ ತದಿ ತದಣ ತಜುಂಡು ತದಿಮಿ ತತ ತರಿ ತದಣ ತತ ತರಿ ತಜುಂಡು ತದ ದಿ ತಜುಂಗ ಗಿನ ತುಂ ಗಿನ ತುಂ ತದಿಂಗಿನ ತುಂ ತಕ ತದಿಂಗಿನ ತುಂ ತಕ ತಿಕು ತದಿಂಗಿನ ತುಂ ತ ಗಿನ ತುಂ ಗಿನ ತುಂ ತದಿಂಗಿನ ತುಂ ತಕ ತದಿಂಗಿನ ತುಂ ತಕ ತಿಕು ತದಿಂಗಿನ ತುಂ ತ ಗಿನ ತುಂ ಗಿನ ತುಂ ತದಿಂಗಿನ ತುಂ ತಕ ತದಿಂಗಿನ ತುಂ ತಕ ತಿಕು ತದಿಂಗಿನ ತುಂ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ರಾಮಚಂದ್ರ ಕೇಶವ ಮಾಧವ ಮಧುಸೂದನ ಪದ್ಮನಾಭ
ಇದೀಗ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಕೃಷ್ಣ ಎಂದರೆ ನಮಗೆಲ್ಲ ಮೊದಲಾಗಿ ನೆನಪು ಬರುವುದು ತುಂಟಾಟ. ಹಾಗಿರುವಾಗ ಬಾಲಕೃಷ್ಣನ ತುಂಟತನವನ್ನು ಸಹಿಸಲಾರದಂತಹ ಗೋಪಿಕೆಯರು ಬಂದು ತನ್ನ ತಾಯಿ ಯಶೋದೆಯಲ್ಲಿ ಈ ರೀತಿ ಹೇಳುವರು: ಏನ ಪೇಳಲಿ ಗೋಪಿ ನಿನ್ನ ಮಗನ ಜಾಲ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಹರ್ಷ, ಜ್ಞಾನೇಶ್ವರಿ, ಪಲ್ಲವಿ, ಹಿತ, ನಿಧಿಶ. ಮಗಳ ಕರೆಯ ಬಂದ ಕಲಹವ ಮಾಡಿದ ಕಳುಹಿಂದ ಅಳಿಯನ ವೇಷದಿ ಮಗಳ ಕರೆಯ ಬಂದ ಕಲಹವ ಮಾಡಿದ ಕಳುಹಿಂದ ಒಲುಮೆಯಿಂದಲಿ ತಿಂಗಳಿಟ್ಟುಕೊಂಡರೆ ಗಿಣಿಯಂತ ಹೆಣ್ಣಿನ ಕೆಡಿಸಿದನೆ ಒಲುಮೆಯಿಂದಲಿ ತಿಂಗಳಿಟ್ಟುಕೊಂಡರೆ ಗಿಣಿಯಂತ ಹೆಣ್ಣಿನ ಕೆಡಿಸಿದನೆ ಏನ ಬೆಳಲಿ ಗೋಪಿ ನಿನ್ನ ಮಗನ ಜಾಲ ಮಾನ ತಪ್ಪಿ ಬಂದ ಮನೆಯೊಳಗೆ ಏನ ಬೆಳಲಿ ಗೋಪಿ ಇಷ್ಟೊಂದು ಸೀಟೆಗೆ ಚಿನ್ನ ಕೃಷ್ಣನ ಮೇಲೆ ಪುಟ್ಟಿಸಬೇಡಿ ಅನ್ಯಾಯವ ಇಷ್ಟೊಂದು ಸೀಟೆಗೆ ಚಿನ್ನ ಕೃಷ್ಣನ ಮೇಲೆ ಪುಟ್ಟಿಸಬೇಡಿ ಅನ್ಯಾಯವ ಸೃಷ್ಟಿಗೊಡೆಯ ನಮ್ಮ ಪುರಂದರ ವಿಠಲನ ದಿಟ್ಟಿಸಿ ನೋಡಿರೆ ತೊಟ್ಟಿಲೊಳಗೆ ಸೃಷ್ಟಿಗೊಡೆಯ ನಮ್ಮ ಪುರಂದರ ವಿಠಲನ ದಿಟ್ಟಿಸಿ
ಗೋಕುಲ ಪಾಲಕನಾದಂತಹ ಶ್ರೀಕೃಷ್ಣನ ನೃತ್ಯವನ್ನು ಮಾಡಿದಂತಹ ತಮಗೆ ಧನ್ಯವಾದಗಳು. ಬಂಧುಗಳೇ, ನಾಳೆ ಅಂದರೆ ಅಕ್ಟೋಬರ್ 23 ರಾತ್ರಿ ಗಂಟೆ 7:30ರಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ನಟರಾಜ ವೇದಿಕೆಯಲ್ಲಿ ನವರಾತ್ರಿ ಕಾರ್ಯಕ್ರಮದ ಪ್ರಯುಕ್ತ ನಾಡಹಬ್ಬ ಸಮಿತಿಯು ನಡೆಸುವಂತಹ ಕಾರ್ಯಕ್ರಮದಲ್ಲಿ ನಾಟ್ಯರಂಜಿನಿ ಕಲಾಲಯದ ವತಿಯಿಂದ ಮಹಿಷಾಸುರ ಮರ್ಧಿನಿ ಎಂಬ ನೃತ್ಯ ರೂಪಕ ನಡೆಯಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂದೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬುವ ಮಾತು ನಮ್ಮ ಸಂಪ್ರದಾಯದಲ್ಲಿ ಸತ್ಯ. ಹಾಗಿರುವಾಗ ವನಮಾಲಿ ರಾಧಾ ರಮಣ ಎಂಬ ಕೃಷ್ಣನ ಭಜನೆಯನ್ನ ಭಜಿಸುವುದರ ಮೂಲಕ ಕೃಷ್ಣನ ಭಜನೆಗೆ ನೃತ್ಯವನ್ನು ಮಾಡಲು ನಾಟ್ಯರಂಜಿನಿ ಕಲಾಲಯದ ಪುಟಾಣಿ ಮಕ್ಕಳು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಳೆಯ ಮೂಲಕ ಆ ಪುಟಾಣಿ ಮಕ್ಕಳನ್ನ ವೇದಿಕೆಗೆ ಬರಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ವನಮಾಲಿ ರಾಧಾ ರಮಣ, ವನಮಾಲಿ ರಾಧಾ ರಮಣ, ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾ ರಮಣ, ಗಿರಿಧಾರಿ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ವನಮಾಲಿ ರಾಧಾ ರಮಣ, ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾ ರಮಣ, ಗಿರಿಧಾರಿ ಗೋವಿಂದ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ. ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ, ಹರಿನಾರಾಯಣ ಗೋವಿಂದ. ನಾರಾಯಣ 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 ನಾರಾಯಣ. ನಾರಾಯಣ ವಿಂದ ಹರಿ ಗೋಪಾಲ ಗೋವಿಂದ. ಹರಿ ಗೋಪಾಲ ಗೋವಿಂದ. ಹರಿ ಗೋವಿಂದ. ರಾಧಾ ರಮಣ ಗೋವಿಂದ ಗೋವಿಂದ. ಹರಿ ಗೋವಿಂದ. ರಾಧಾ ರಮಣ 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 ಗೋವಿಂದ. ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. ರಾಧಾ ರಮಣ ಗೋವಿಂದ. ಗೋವಿಂದ ಹರಿ ಗೋವಿಂದ. ರಾಧಾ ರಮಣ ಗೋವಿಂದ. ರಾಧಾ ರಮಣ ಗೋವಿಂದ. ರಾಧಾ ರಮಣ ಗೋವಿಂದ. ಇಡೀ ಜಗತ್ತಿಗೆ ತಾನು ಯಾರು ಎಂದು ತೋರಿಸಿದಂತಹ ಒಬ್ಬ ದೇವರು. ಹಾಗಿರುವಾಗ ಜಗನ್ಮೋಹನೆ ಕೃಷ್ಣ ಎಂಬ ದೇವರ ಕೃಷ್ಣ ಕೀರ್ತನೆಗೆ ಹೆಜ್ಜೆ ಹಾಕಲಿದ್ದಾರೆ ನಾಟ್ಯರಂಜಿನಿ ಕಲಾಲಯದ ವಿದ್ಯಾರ್ಥಿಗಳಾದಂತಹ ಜ್ಞಾನೇಶ್ವರಿ, ಹಿತ, ಪಲ್ಲವಿ, ಹರ್ಷ ಮತ್ತು ನಿಧಿಶ. ಈ ಮುದ್ದು ಪುಟಾಣಿಗಳಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ತಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳಿಕೊಳ್ತೇವೆ. ಜಗನ್ಮೋಹನನೆ ಕೃಷ್ಣ, ಜಗನ್ಮೋಹನನೆ ಕೃಷ್ಣ. ಜಗನ್ಮೋಹನನೆ
ಜಗಕ್ಕೆ ಮೋಹನನಾದಂತಹ ಶ್ರೀಕೃಷ್ಣ ಪರಮಾತ್ಮನ ನಾಟ್ಯವನ್ನು ಮಾಡಿದಂತಹ ತಮಗೆ ಧನ್ಯವಾದಗಳು. ಮುಂದಕ್ಕೆ 48 ದಿನಗಳ ಒಂದು ಮಂಡಲ ಕಾಲ ವೃತ್ತವನ್ನು ಆಚರಿಸಿ ಶ್ರದ್ಧಾ ಭಕ್ತಿಯಿಂದ ಮಾಲೆಯನ್ನು ಧಾರಣೆ ಮಾಡಿ ತಲೆಯಲ್ಲಿ ಇರುಮುಡಿಯನ್ನು ಹೊತ್ತು ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ನಾಮಾಂಕಿತದೊಂದಿಗೆ 18 ಮೆಟ್ಟಿಲ ಮೇಲೆ ನಿಂತಿರುವಂತಹ ಸ್ವರ್ಣ ಕ್ಷೇತ್ರದಲ್ಲಿ ಕುಳಿತಿರುವಂತಹ ಶಬರಿಗಿರಿವಾಸ ಶ್ರೀ ಸ್ವಾಮಿ ಅಯ್ಯಪ್ಪ ದೇವರನ್ನು ಭಜಿಸುವಂತಹ ನೃತ್ಯ ತಮ್ಮ ಮುಂದೆ ಪ್ರದರ್ಶನವಾಗಲಿದೆ. ಈ ನೃತ್ಯವನ್ನು ಮಾಡುವವರು ದಿಶಾ ಹಾಗೂ ತನ್ವಿತಾ. ನಾಟ್ಯರಂಜನಿ ಕಲಾಲಯದ ವಿದ್ಯಾರ್ಥಿಗಳಾದಂತಹ ಇವರಿಗೆ ತಾವು ಚಪ್ಪಳೆಯನ್ನು ನೀಡುವುದರ ಮೂಲಕ ವೇದಿಕೆಗೆ ಬರಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. विश्वमोहनं हरिदधीश्वरम् आराध्य पादुकं हरिविमर्दनं नित्यनर्दनं हरिहरात्मजं देवमाश्रये हरिवरासनं विश्वमोहनं हरिदधीश्वरम् आराध्य पादुकं हरिविमर्दनं नित्यनर्दनं हरिहरात्मजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणकीर्तनं भक्तमानसं भरणलोलुपं नर्दनालसं अरुणबासुरं भूतनायकं हरिहरात्मजं देवमाश्रये हरिवरासनं विश्वमोहनं हरिदधीश्वरम् आराध्य पादुकं हरिविमर्दनं नित्यनर्दनं हरिहरात्मजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प ಮೋಹಿನಿಯಾಟ್ಟಂ, ಕೂಚಿಪುಡಿ, ಶಾಸ್ತ್ರೀಯ ಸಂಗೀತ ಎಂಬ ವಿಷಯದಲ್ಲಿ ತರಗತಿಯನ್ನು ಸೇರಲು ಇಚ್ಛಿಸುವವರಿದ್ರೆ ಖಂಡಿತವಾಗಿಯೂ ನಾಟ್ಯರಂಜನಿ ಕಲಾಯೋಧೆಯ ತನ್ನ ಮುದ್ದು ಮಗನಾದ ಬಾಲಕೃಷ್ಣನನ್ನು ಶೃಂಗಾರಗೊಳಿಸಿ ತೊಟ್ಟಿಲ ಕಟ್ಟಿ ಜೋಗುಳ ಹಾಡಿ ನಿದ್ರಿಸುವಂತಹ ವರ್ಣನೆಯ ಕೂಚಿಪುಡಿ ನೃತ್ಯದಲ್ಲಿ ಈಗ ಬರುತ್ತಿದ್ದಾರೆ ಅತುಲ್ಯ. ಇವರಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. oh
ತಂಗಿಟ ತಕ ತಕ ದಿನ ತಂಗಿಟ ತಕ ತಕ ದಿನ ತರಗಡೋಂ 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 ತಂಗಿಟ ತಕ ತಕ ದಿನ ತಂಗಿಟ ತಕ ತಕ ದಿನ ತಂಗಿಟ ತಕ ತಕ ದಿನ ತರಗಡೋಂ 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 ತಂಗಿಟ ತಕ ತಕ ದಿನ ತರಗಡೋಂ 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 ತಂಗಿಟ ತಕ ತಕ ದಿನ ತರಗಡೋಂ 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 ತಂಗಿಟ ತಕ ತಕ ದಿನ ತರಗಡೋಂ ತರಗಡೋಂ ತತ್ತರಗಡೋಂ 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 పుట్టేయ పుడే చతుర్భుజాలు శంకు చక్రాలు ఎట్టు ధరించనే కృష్ణుడు పుట్టేయ పుడే చతుర్భుజాలు శంకు చక్రాలు ఎట్టు ధరించనే కృష్ణుడు పుట్టేయ పుడే చతుర్భుజాలు శంకు చక్రాలు ఎట్టు ధరించనే కృష్ణుడు పుట్టేయపుడే చతుర్భుజాలు శంకు చక్రాలు ఎట్టు ధరించెనే ఈ కృష్ణుడు అట్టే కిరీటము ఆభరణాలు ధరించి ఎట్ట ఎదుటనున్నాడు 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 ఈ కృష్ణుడు సతులాల సతులాల ఓ సతులాల ఓ సతులాల చూడరే శ్రావణ బహుళాశ కతలాయ నడిరేయి కలిగి శ్రీకృష్ణుడు సతులాల చూడరే శ్రావణ బహుళాశ కతలాయ నడిరేయి కలిగి శ్రీకృష్ణుడు కతలాయ నడిరేయి కలిగి శ్రీకృష్ణుడు ಕೂಚಿಪುಡಿ ನೃತ್ಯವನ್ನು ಪ್ರದರ್ಶಿಸಿದಂತಹ ತಮಗೆ ಧನ್ಯವಾದಗಳು. ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಾಹನ ಪೂಜೆಯನ್ನು ಮಾಡಿಸಿದವರು ತಮ್ಮ ವಾಹನದ ಬಳಿ ನಿಂತು ಸಹಕರಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ವಾಹನ ಪೂಜೆಯನ್ನು ಮಾಡಿಸಿದವರು ತಮ್ಮ ತಮ್ಮ ವಾಹನದ ಬಳಿ ತೆರಳಿ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ತೇವೆ. ಮುಂದಕ್ಕೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದರ ರಂಗಮಂಟಪದಲ್ಲಿ ಓಡಿ ಓಡಿ ದಿಡಕ್ಕನೆ ಮತ್ತೊಮ್ಮೆ ಶ್ರೀ ಕೃಷ್ಣ ಪರಮಾತ್ಮ ಬಂದು ನಮ್ಮೆಲ್ಲರನ್ನು ರಂಜಿಸಲಿಕ್ಕಿದ್ದಾನೆ. ಈ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕೆ ಬರುತ್ತಿರುವವರು ದಿಶಾ ಮತ್ತು ತನ್ವಿತಾ. ಓಡಿ ಓಡಿ ಬಂದ
ವಾಹನ ಇಂದ್ರದ್ಯಾರ ಆಕಾಶದಲ್ಲಿ ದುಂ 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 ದುದಿ ನುಡಿಸೆ ದುಂ 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 ದುದಿ ನುಡಿಸೆ ಬಂದೆ ಈಗೋ ಬಂದೆ ಬಂದ ಬಂದ ನುಡ ಹಿಡಿಯಾಡ್ಯಾನೆ ರಂಗ ಹಿಡಿಯಾಡ್ಯಾನೆ ಹಿಡಿಯಾಡ್ಯಾನೆ ರಂಗ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲ ರಾಯನು ಹಿಡಿಯಾಡ್ಯಾನೆ ರಂಗ ಹಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಹಿಡಿಯಾಡ್ಯಾನೆ ರಂಗ ಹಿಡಿಯಾಡ್ಯಾನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಓಡಿ ಓಡಿ ಬಂದು ದಿಡಿಕ್ಕ ದಿಡಿಕ್ಕ ಎಂದು ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ದೇವರ ನಾಮ ಚಿಕ್ಕ ಚಿಕ್ಕ ಪಾದ ಕಾಲಿಗೆ ಗೆಜ್ಜೆಯನ್ನು ಕುಣಿ ಕುಣಿಯುತ್ತ ನರ್ತಿಸುವ ಕೃಷ್ಣನನ್ನು ಮತ್ತೊಮ್ಮೆ ಈ ಭವ್ಯ ರಂಗಮಂಟಪದಲ್ಲಿ ವರ್ಣಿಸಲಿದ್ದಾರೆ. ಪುಟಾಣಿ ಮಕ್ಕಳಾದಂತಹ ಮನ್ವಿ ಎಂ, ಅನನ್ಯ ಎಂ, ಪ್ರಣವಿ, ಪ್ರದ್ವಿತ, ಮಾನ್ವಿ, ತನಿಷ್ಕ, ಸಾಧ್ವಿ, ಆತ್ಮಿ, ತೋಷಿಕ, ವರ್ಷ, ಅಶ್ವಿಕೃಷ್ಣ ಹಾಗೂ ಕೃಷ್ಣಪ್ರಿಯ ಇವರಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಈ ಪುಟ್ಟ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರತಿಯೊಬ್ಬ ಕಲಾವಿದನಿಗೆ ಕಲಾಭಿಮಾನಿಗಳು ನೀಡುವಂತಹ ಆಶೀರ್ವಾದ ಯಾವುದು ಅಂತ ಹೇಳಿದ್ರೆ ಎರಡು ಕೈಯನ್ನು ಜೋಡಣೆ ಮಾಡಿ ಪ್ರೀತಿಯಿಂದ ಜೋರಾಗಿ ಕೊಡುವಂತಹ ಚಪ್ಪಾಳೆ ಅಂತ ಹೇಳುವಂಥದ್ದೇ ನಮ್ಗೆಲ್ಲರಿಗೂ ಸಂತೋಷ. ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಬಾಲವ ಪಿಡಿದು ಕುಣಿ ಕುಣಿದಾಡುತ್ತ ಪಾದದೊಡನೆ ಶಿರವನ್ನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುತ್ತ ಪಾದದೊಡನೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಮುಂಗುರುಳ ಜಡೆಗಳು ಅರಳಿದೆ ಮುಂಗುರುಳು ಜಡೆಗಳು ಅರಳಿದೆ ಪೊಂಗುಳಲಲಿ ರಾಗಗಳ ನುಡಿಸುತ್ತ ಮುಂಗುರುಳು ಜಡೆಗಳು ಅರಳಿದೆ ಪೊಂಗುಳಲಲಿ ರಾಗಗಳ ನುಡಿಸುತ್ತ ತ್ರಿಭಂಗಿಯ
ದಿನಗಳು ಪರಿಚಾರಗಳು ವಿಧ ವಿಧ ನಾಟಕ ಬೇರಿಗಳು ಪ್ರಕಟದೆ ದಿನಗಳು ಪರಿಚಾರಗಳು ವಿಧ ವಿಧ ನಾಟಕ ಬೇರಿಗಳು ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತಕದಿಮಿ ತಕಿಟ ತಕಿಟ ಶಬ್ದದಿ ತಕದಿಮಿ ತಕಿಟ ತಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪಂಚಸ್ಥಳದಲ್ಲಿ ಲಘು ಪಿಡಿದೊಮ್ಮೆ ಗಣಪತಿ ನರಸಿಂಹ ಕೋಲೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘು ಪಿಡಿದೊಮ್ಮೆ ಗಣಪತಿ ನರಸಿಂಹ ಕೋಲೇರಿ ತಿಮ್ಮ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂತ ಶ್ರೀ ಪುರಂದರ ವಿಠಲ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂತ ಶ್ರೀ ಪುರಂದರ ವಿಠಲ 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 ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತೋಂದಿರಿತ ತೋಂದಿರಿತ ಕದಿಮಿ ತೋಂದಿರಿತ ಕದಿಮಿ ತಕದಿಮಿ ತಕಿಟ ತಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಈ ರಂಗ ಮಂಟಪದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದು ನೃತ್ಯಿಸಿದಂತಹ ನೃತ್ಯವನ್ನು ನೀಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನವರಾತ್ರಿಯ ಈ ಶುಭ ದಿನ ಹಾಗೆ ದುರ್ಗಾಷ್ಟಮಿಯ ಈ ಶುಭ ದಿನದಂದು ಅಷ್ಟ ಸಿದ್ಧಿ ಐಶ್ವರ್ಯವನ್ನು ಕೊಡುವಂತಹ ಲಕ್ಷ್ಮೀ ದೇವಿಯು ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ ಎಂದು ಆರಾಧಿಸಲ್ಪಡುವಂತಹ ಮಹಾಲಕ್ಷ್ಮಿಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ನೃತ್ಯವನ್ನ ತೋರಿಸಲಿಕ್ಕೆ ಬರ್ತಾ ಇದ್ದಾರೆ. ಜ್ಞಾನೇಶ್ವರಿ, ಪಲ್ಲವಿ, ಹಿತ, ನಿದೀಶ. ಈ ಕಾರ್ಯಕ್ರಮದ ಕೊನೆಯ ನೃತ್ಯವಾದಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ನೃತ್ಯ ಇದೀಗ ತಮ್ಮ ಮುಂದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀ
ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೆ ಇಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯನ್ನು ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯನ್ನು ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಕುಂಕುಮಾಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ತಾಯಿ ಭಾಗ್ಯಲಕ್ಷ್ಮಿಯು ನಮ್ಮೆಲ್ಲರ ಮನೆ ಮನವನ್ನ ಬೆಳಗಿಸಲಿ ಎಂದು ಹಾರೈಸುತ್ತಾ ಇದೀಗ ನಾಟ್ಯರಂಜಿನಿ ಕಲಾಲಯದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಾಡುಗಾರಿಕೆಯಲ್ಲಿ ಪಾಲ್ಗೊಂಡವರು ವಿದುಷಿ ಭಾರತಿ ಮಧ್ಯಾಹ್ನ, ನಟುವಂಗದಲ್ಲಿ ವಿದುಷಿ ಪ್ರಮೀಳಾ ಉದಯ್, ಮೃದಂಗಂನಲ್ಲಿ ಶ್ರೀಯುತ ಅತುಲ್, ಕೀಬೋರ್ಡ್ ನಲ್ಲಿ ಶ್ರೀಯುತ ಲಿಂಗಪ್ಪ ಗೌಡ ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾಟ್ಯರಂಜಿನಿ ಕಲಾ ತಮ್ಮ ಹೆಸರನ್ನು ಪಸರಿಸಿಕೊಂಡವರು ಇದೀಗ ಭವ್ಯ ರಂಗಮಂಟಪದಲ್ಲಿ ತಮ್ಮ ಕಲೆಯನ್ನು ತೋರಿಸಿದ್ದಾರೆ. ಇವರಿಗೆ ನಾಟ್ಯರಂಜಿನಿ ಕಲಾ ತಂಡ ಇದರಿಂದ ಸ್ಮರಣಿಕೆಯನ್ನು ನೀಡಿ ಅವರ ಪ್ರತಿಭೆಯನ್ನ ಗೌರವಿಸಿದ್ದಾರೆ. ಇವರಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕಲಾವಿದ ಮೃದಂಗಂನಲ್ಲಿ ಸಹಕರಿಸಿದಂತಹ ಶ್ರೀಯುತ ಅತುಲ್ ಇವರಿಗೂ ಸಹ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೀಬೋರ್ಡ್ ಮೂಲಕ ಸಹಕರಿಸಿದಂತವರು ಶ್ರೀಯುತ ಲಿಂಗಪ್ಪ ಗೌಡ ಇವರಿಗೂ ಸಹ ನಾಟ್ಯರಂಜಿನಿ ಕಲಾಲಯದ ವತಿಯಿಂದ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಹಲೋ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಎಂಸಿಯಲ್ಲಿ ಸಹಕರಿಸಿದಂತಹ ಶ್ರೀ ತೇಜಸ್ ನಾಯಕ್ ಇವರು ಪುತ್ತೂರಿನಲ್ಲಿ ವಕೀಲರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಭೂತಾರಾಧನೆ ಮಧ್ಯಸ್ಥಿಕೆಯರಾಗಿ ಕೂಡ ಕೆಲಸ ಮಾಡುತ್ತಿದ್ದಾರೆ ಮತ್ತು ಈಗಿನ ಈ ಹತ್ತಿರದಲ್ಲಿ ಯೂಟ್ಯೂಬ್ ಚಾನೆಲ್ ಕೂಡ ತುಂಬಾ ಹೆಸರುವಾಸಿಯನ್ನು ಪಡೆದುಕೊಂಡಿದ್ದಾರೆ. ದೈವಗಳ ಭೂತಾರಾಧನೆಯ ಕುರಿತು ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಅವರ ಯೂಟ್ಯೂಬ್ ಚಾನೆಲ್ ನಮಗೆ ನೋಡ ಸಿಗಬಹುದು. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ತೇಜಸ್ ಇವರಿಗೆ ನಮ್ಮ ಕಲಾಲಯದ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ.
ಮುಂದೆ ನಮ್ಮ ಕಲಾವಿದ ಮಕ್ಕಳು ವೇದಿಕೆಗೆ ಬಂದು ಪ್ರೋತ್ಸಾಹ ಬಹುಮಾನವನ್ನು ತಗೊಳ್ಬೇಕಾಗಿ ವಿನಂತಿಸಿದ್ದೇನೆ. ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮ ಚಂದವಾಗಬೇಕಾದ್ರೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಯೊಬ್ಬರ ಸಹಕಾರವು ಅಗತ್ಯ. ಹಾಗೆ ಇಂದು ಈ ಭವ್ಯ ವೇದಿಕೆಯನ್ನು ಮಾಡಿಕೊಟ್ಟಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇವರಿಗೂ ಧನ್ಯವಾದಗಳು. ಹಾಗೆ ಇಲ್ಲಿ ಸಹಕರಿಸಿದಂತಹ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಚಂದದಲ್ಲಿ ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಟ್ಟಂತಹ ಎಲ್ಲ ಕಲಾಭಿಮಾನಿಗಳಿಗೂ, ಧ್ವನಿವರ್ಧಕದವರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಹಿಂದಿನಿಂದ ಮುಂದಿನ ಸರ್ವ ರೀತಿಯಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.